ಬೆಳ್ಳಿಯ ಲೋಟ ಬೇಕು ಅಂತ ಚಿನ್ನದ ಅಂಗಡಿಗೆ ಬಂದಿದ್ದ 5 ಮಹಿಳೆಯರು 1 ಕೋಟಿ ಮೌಲ್ಯದ ಚಿನ್ನಾಭರಣ ಕದ್ದು ಎಸ್ಕೇಪ್ ಆಗಿದ್ದಾರೆ. ಸಾಕಷ್ಟು ಸಿಬ್ಬಂದಿ ಇದ್ದ ಚಿನ್ನದ ಅಂಗಡಿಯಲ್ಲಿ ಎಲ್ಲರ ಕಣ್ತಪ್ಪಿಸಿ ಚಿನ್ನಾಭರಣ ಇಟ್ಟಿದ್ದ ಬಾಕ್ಸ್ ಅನ್ನೇ ಎಗರಿಸಿ ಮಹಿಳೆಯರು ಪರಾರಿಯಾಗಿದ್ದಾರೆ. ಇವರ ಈ ಖತರ್ನಾಕ್ ಕೆಲಸ ಚಿನ್ನದ ಅಂಗಡಿಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈ ಘಟನೆ ದಾವಣಗೆರೆಯಲ್ಲಿ ನಡೆದಿದ್ದು 5 ಮಹಿಳೆಯರು ಬುರ್ಕಾ ಧರಿಸಿಕೊಂಡು ಅಂಗಡಿಗೆ ಬಂದಿದ್ರು. ದಾವಣಗೆರೆಯ ಮಂಡಿಪೇಟೆಯಲ್ಲಿನ ರವಿ ಜ್ಯುವೆಲರಿ ಎಂಬ ಚಿನ್ನದ ಅಂಗಡಿಯಲ್ಲಿ ಈ ಕಳ್ಳತನ ನಡೆದಿದೆ. ಚಿನ್ನದ ಅಂಗಡಿಗೆ ಬಂದ 5 ಬೆಳ್ಳಿಯ ಲೋಟ ಕೇಳಿದ್ದು ಬಳಿಕ ಅಲ್ಲಿನ ಸಿಬ್ಬಂದಿಯ ಗಮನ ಬೇರೆಡೆ ಸೆಳೆದಿದ್ದಾರೆ. ಆದರೆ ಮಧ್ಯಾಹ್ನದ ಸಮಯವಾಗಿದ್ದ ಕಾರಣ ಒಂದಷ್ಟು ಸಿಬ್ಬಂದಿ ಊಟಕ್ಕೆ ತೆರಳಿದ್ರು. ಇದೇ ಸಮಯ ನೋಡಿ ಅಂಗಡಿಗೆ ಎಂಟ್ರಿ ಕೊಟ್ಟಿದ್ದ 5 ಕಳ್ಳಿಯರು ಶೋಕೇಸ್ ಪಕ್ಕದಲ್ಲಿ ಇಟ್ಟಿದ್ದ ಚಿನ್ನದ ಬಾಕ್ಸ್ ಒಂದನ್ನು ಲಪಟಾಯಿಸಿದ್ದಾರೆ. ಸಣ್ಣದೊಂದು ಪೆಟ್ಟಿಗೆಯಲ್ಲಿ ಸುಮಾರು 1 ಕೋಟಿ 13 ಲಕ್ಷ ಮೌಲ್ಯದ ಕಿವಿಯೋಲೆ ಜುಮ್ಕಿಗಳು ಇತ್ತು ಅಂತ ಅಂಗಡಿ ಮಾಲೀಕ ಪೊಲೀಸರಿಗೆ ದೂರನ್ನ ನೀಡಿತು. ಕಳ್ಳಿಯರು ಪೆಟ್ಟಿಗೆ ಕದ್ದು ತೆರಳಿದ ಕೆಲ ಸಮಯದ ಬಳಿಕ ಇದು ಅಂಗಡಿಯವರ ಗಮನಕ್ಕೆ ಬಂದಿದೆ. ತಕ್ಷಣ ಸಿಸಿಟಿವಿ ಪರಿಶೀಲನೆ ನಡೆಸಿದಾಗ ಕಳ್ಳಿಯರ ಈ ಕೈಚಳಕ ಕಂಡು ಬಂದಿದೆ. ಸದ್ಯ ಬಸವನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಆರೋಪಿಗಳಿಗಾಗಿ ಶೋಧ ನಡೆಸಿದ್ದಾರೆ.